ಬಿಸಿಲಿಗೆ ಓಡಾಡಿ ಮುಖ ತುಂಬ ಕಪ್ಪಾಗಿದೆಯಾ? ಸನ್ ಟ್ಯಾನ್, ಸನ್ ಬರ್ನ್ ಆಗಿ ಕಪ್ಪಾಗಿರುವಂಥ ಮುಖವನ್ನು ತಕ್ಷಣ ಬೆಳ್ಳಗೆ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ, ಹೇಗಿದ್ರೆಲ್ಲ? ಬಿಸಿಲಿಗೆ ಓಡಾಡಿ ಮುಖ ಏನಾದರೂ ಸ್ವಲ್ಪ ಕಪ್ಪಾಗಿದ್ರೆ ಅಥವಾ ಸನ್ ಟ್ಯಾನ್, ಸನ್ ಬರ್ನ್ ಅಂತ ಹೇಳ್ತೀವಲ್ವಾ, ಈ ಥರ ಏನಾದರೂ ಆಗಿದ್ರೆ ಅಥವಾ ಮುಖದ ಚರ್ಮ ಏನಾದರೂ ಒಂಚೂರು ಕಪ್ಪಿದ್ರೆ, ಮುಖದಲ್ಲಿ ಏನಾದರೂ ಕಲೆಗಳಿದ್ರೆ, ಈ ಮೊಡವೆ ಕಲೆಗಳೆಲ್ಲ ಇರುತ್ತಲ್ವಾ, ರ್ಯಾಷಸ್ ಮಾರ್ಕ್ಗಳೆಲ್ಲ ಇರುತ್ತಲ್ವಾ, ಆ ಥರ ಏನಾದರೂ ಇದ್ದರೆ ನಾವು ಮನೆಯಲ್ಲಿ ಒಂದು ಸಿಂಪಲ್ ಆಗಿರುವಂಥ ಫೇಶಿಯಲ್ ಅಥವಾ ಫೇಸ್ ಪ್ಯಾಕನ್ನು ಮಾಡಿಕೊಂಡು ಅದನ್ನ ತುಂಬಾ ಬೇಗ ಕಮ್ಮಿ ಮಾಡ್ಕೋಬೋದು. ತುಂಬ ಸಿಂಪಲ್ ಆಗಿರುವಂಥ ಒಂದು ಬ್ಯೂಟಿ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಜಸ್ಟ್ ಒಂದೆರಡು ವಸ್ತು ಇದ್ದರೆ ಸಾಕು. ಸಿಂಪಲ್ ಆಗಿ ನಾವು ವಾರಕ್ಕೊಂದೆರಡು ಸರ್ತಿ ಈ ಫೇಸ್ ಪ್ಯಾಕನ್ನು ಹಚ್ಕೊಂಡ್ರೆ ತುಂಬ ಅಂತಂದ್ರೆ ಸನ್ ಟ್ಯಾನ್ ಇರ್ಬೋದು, ಸನ್ ಬರ್ನ್ ಇರ್ಬೋದು, ಅಥವಾ ಮುಖ ಕಪ್ಪಾಗಿರೋದು ತುಂಬಾ ಕಮ್ಮಿಯಾಗಿ ಒಳ್ಳೆ ಗ್ಲೋ ಸಿಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಖಂಡಿತವಾಗ್ಲೂ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ಸನ್ ಬರ್ನ್ ಅಥವಾ ಸನ್ ಟ್ಯಾನ್ ಆಗಿ ಎಷ್ಟೇ ಕಪ್ಪಾಗಿರುವ ಡಲ್ ಆಗಿರುವ ಮುಖವನ್ನು ಕೂಡ ಸಿಂಪಲ್ ಆಗಿರುವಂಥ ಒಂದು ಫೇಸ್ ಪ್ಯಾಕನ್ನು ಯೂಸ್ ಮಾಡೋದ್ರ ಮೂಲಕ ನಾವು ಸ್ಕಿನ್ನನ್ನು ಲೈಟನ್ ಮಾಡ್ಬೋದು, ಅಥವಾ ನಮ್ಮ ಮುಖ ಬೆಳ್ಳಗಾಗೋ ಥರ ಮಾಡ್ಬೋದು, ಮತ್ತು ಆ ಕಾಂತಿ ಬರೋ ಥರ ಮಾಡ್ಬೋದು. ಇದನ್ನ ಮಾಡೋದಕ್ಕೆ ನಮಗೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಒಂದು ಸಿಂಪಲ್ ಆಗಿರುವಂಥ ಕೆಲವು ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಇವಾಗ ಸೀಸನಲ್ ಫ್ರೂಟ್ಸ್ ಇರುತ್ತಲ್ವ, ಅದು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ನೀವು ಪಪ್ಪಾಯ ಹಣ್ಣನ್ನು ಯೂಸ್ ಮಾಡ್ಬೋದು, ಅಥವಾ ನಾನು ಆ್ಯಕ್ಚುಲ್ ಆಗಿ ಈ ಮಸ್ಕ್ ಮೆಲನ್ ಇರುತ್ತಲ್ವ ಅದನ್ನ ತಗೊಂಡಿದ್ದೇನೆ ನೋಡಿ. ಕರ್ಬೂಜ ಹಣ್ಣಿರುತ್ತಲ್ವ ಅದನ್ನ ತಗೊಂಡಿದ್ದೇನೆ. ಇದಿಲ್ಲದಿದ್ದರೆ ನೀವು ಪಪ್ಪಾಯ ಬೇಕಾದರೂ ಯೂಸ್ ಮಾಡ್ಬೋದು, ಬಾಳೆಹಣ್ಣು ಬೇಕಾದರೂ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈ ಮೂರಲ್ಲಿ ಬಾಳೆಹಣ್ಣು, ಪಪ್ಪಾಯ ಮತ್ತು ಈ ಕರ್ಬೂಜ ಹಣ್ಣಲ್ಲಿ ಯಾವುದು ಬೇಕಾದರೂ ಸ್ವಲ್ಪ ಯೂಸ್ ಮಾಡ್ಬೋದು. ಅದರ ಒಳಗಡೆ ಪಲ್ಪ್ ಇರುತ್ತಲ್ವ ಅದನ್ನ ತೆಗೆದ್ಬೇಡಿ, ಕಟ್ ಮಾಡಿಕೊಂಡು ಬೀಜ ಎಲ್ಲ ತೆಗೆದು ಒಂದು ಸ್ವಲ್ಪ ಈ ಕರ್ಬೂಜ ಹಣ್ಣಿನ ಪಲ್ಪನ್ನು ತಗೊಂಡು ಒಂದು ಕ್ಲೀನಾಗಿರುವಂತಹ ಮಿಕ್ಸಿಗೆ ಹಾಕ್ಕೊಂಡು ಇದನ್ನ ಫಸ್ಟ್ ನೀರು ಹಾಕದೆ ಪೇಸ್ಟ್ ಥರ ಮಾಡ್ಕೋಬೇಕು ನೋಡಿ. ಹೀಗೆ ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಬರೀ ಮುಖಕ್ಕಾದರೆ ಇಷ್ಟು ಸಾಕು, ಒಂದು 4-5 ಸ್ಪೂನಷ್ಟು ಇದರ ಪೇಸ್ಟ್ ಇದ್ದರೆ ಸಾಕು. ನೀವು ಕೈಗೆ, ಬೆನ್ನಿಗೆ, ಕಾಲಿಗೆಲ್ಲ ಯೂಸ್ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಈ ಪೇಸ್ಟಿಗೆ ಇವಾಗ ನಾವು 1-2 ಚಮಚದಷ್ಟು ಗ್ರಾಮ್ ಫ್ಲೋರ್ ಅಥವಾ ಕಡಲೆ ಹಿಟ್ಟು ಅಂತೀವಲ್ವ ಅದನ್ನ ಹಾಕೋಬೇಕು. ಹಸಿ ಕಡಲೆ ಹಿಟ್ಟಲ್ಲ, ಇದು ಗ್ರಾಮ್ ಫ್ಲೋರ್. ಸ್ಕಿನ್ ನಾವು ಮುಖ ಕ್ಲೀನ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೀವಲ್ವ ಅದು. ಅದಕ್ಕೊಂದು ಸ್ವಲ್ಪ ಚಿಟಿಕೆಯಷ್ಟು ಅರಶಿನ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ದಪ್ಪ ಬೇಕು ಆ ದಪ್ಪಕ್ಕೆ ರೆಡಿ ಮಾಡ್ಕೊಳ್ಳಿ. ತುಂಬ ದಪ್ಪ ಆಯಿತು ಅಂತಂದರೆ ಬೇಕಾದರೆ ಸ್ವಲ್ಪ ಹಾಲನ್ನು ಹಾಕೋಬೋದು, ಇಲ್ಲದಿದ್ದರೆ ನಮಗೆ ಕರ್ಬೂಜ ಹಣ್ಣಿದು ಪೇಸ್ಟಲ್ಲಿ ರಸ ಇರುತ್ತಲ್ವ ಅದೇ ಸಾಕು, ಏನು ಬೇಡ ಜಾಸ್ತಿ. ಇದು ಒಂಚೂರು ಗಂಟಿಲ್ಲದಾಗಿ ನೀಟಾಗಿ ಪೇಸ್ಟ್ ಥರ ಸ್ಪೂನಿನ ಸಹಾಯದಿಂದ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಹೀಗೆ ನೀವು ಕಸ್ತೂರಿ ಮಂಜಲ್ ಅಂತ ಸಿಗುತ್ತೆ, ಪ್ಯೂರ್ ಆಗಿರುವಂಥ 100% ಆರ್ಗ್ಯಾನಿಕ್ ಸಿಕ್ಕಿದ್ರೆ ಮಾತ್ರ ಯೂಸ್ ಮಾಡಿ, ಇಲ್ಲದಿದ್ದರೆ ಶುದ್ಧವಾಗಿರುವಂತಹ ಚಿಟಿಕೆ ಅರಶಿನ ಯೂಸ್ ಮಾಡಿ. ಕೆಲವರಿಗೆ ಅರಶಿನ ಹಾಕಿದರೆ ಸ್ಕಿನ್ ಇರಿಟೇಷನ್ ಆಗುತ್ತೆ ಅಥವಾ ಸ್ಕಿನ್ ಕಪ್ಪಾಗುತ್ತೆ ಅಂತ ಹೇಳ್ತಾರೆ, ಅಂಥವರು ಅರಶಿನ ಪುಡಿಯನ್ನು ಸ್ಕಿಪ್ ಮಾಡ್ಬೋದು ನೋಡಿ. ಫೇಸ್ ಪ್ಯಾಕಿಗೆ ಈ ಪೇಸ್ಟ್ ರೆಡಿಯಾಗಿದೆ. ಇವಾಗ ಮುಖನ ನಾವು ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡೋದಕ್ಕೆ ಜಸ್ಟ್ ಕಾಯಿಸಿ ತನಿಸಿರುವಂಥ ಹಾಲನ್ನು ತಗೊಂಡ್ರೆ ಸಾಕು. ಹಾಲಲ್ಲಿ ಒಂದು ಹತ್ತಿಯನ್ನು ಸ್ವಲ್ಪ ಅದ್ಬಿಟ್ಟು ಮುಖನ ಪೂರ್ತಿಯಾಗಿ ಕ್ಲೀನಾಗಿ ಒರೆಸ್ಕೊಳ್ಳಿ. ಹಾಲು ಏನು ಅಂತ ಮುಖದಲ್ಲಿ ಎಷ್ಟು ಕೊಳೆ ಇದ್ದರೂ ಅದನ್ನ ಕ್ಲೀನ್ ಮಾಡುತ್ತೆ, ಮತ್ತು ಚರ್ಮನ ವೈಟನ್ ಮಾಡೋದಕ್ಕೆ, ಸ್ಕಿನ್ನನ್ನು ವೈಟನ್ ಮಾಡೋದಕ್ಕೆ ಕೂಡ ಈ ಹಾಲು ತುಂಬ ಒಳ್ಳೆಯದು. ಸೌಂದರ್ಯವರ್ಧಕಗಳಲ್ಲಿ ಹಾಲನ್ನು ಯೂಸ್ ಮಾಡ್ತಾರೆ. ಒಂದು ಹತ್ತಿಯ ಸಹಾಯದಿಂದ ನೋಡಿ ನೀಟಾಗಿ ಹಾಲಿಂದ ಇದರ ಮುಖನ ಕ್ಲೀನ್ ಮಾಡಿಕೊಂಡು ಒಂದ್ಸರಿ ತೊಳೆದು ಮುಖನ ಒರೆಸ್ಕೊಂಡು ಅದಾದ ನಂತರ ಈ ಪೇಸ್ಟನ್ನು ಕಂಪ್ಲೀಟಾಗಿ ಮುಖಕ್ಕೆ ಹಚ್ಕೋಬೇಕು. ನೀವು ಫಸ್ಟ್ ಒಂದು ಲೇಯರ್ ಹಚ್ಬಿಟ್ಟು ಒಂದು ಸ್ವಲ್ಪ ಡ್ರೈ ಆದ ನಂತರ ಇನ್ನೊಂದು ಲೇಯರ್ ಬೇಕಾದರೂ ಹಚ್ಬೋದು, 2 ಲೇಯರ್ ಹಚ್ಬೋದು, ಇಲ್ಲ ಒಂದು ಲೇಯರ್ ಸಾಕು ಅಂತಂದರೆ ಸಾಕು, ಏನೂ ತೊಂದರೆ ಇಲ್ಲ. ಕಂಪ್ಲೀಟಾಗಿ ಒಣಗೋ ತನಕ ಬಿಟ್ಬಿಡಿ. ಒಂದು 10 ನಿಮಿಷ ಬಿಟ್ಟು ಅನಂತರ ಉಗುರು ಬೆಚ್ಚಗಿನ ನೀರಲ್ಲಿ ಮುಖನ ತೊಳ್ಕೊಂಡ್ರೆ ನಿಮಗೆ ಫಸ್ಟ್ ನಿಮ್ಮ ಮುಖ ಹೇಗಿತ್ತು ಅದರ ನೆಕ್ಸ್ಟ್ ನೀವು ಡಿಫ್ರೆನ್ಸನ್ನು ನೀವೇ ಕಾಣ್ಬೋದು ನೋಡಿ. ನಾನು ಕ್ಲೀನಾಗಿ ತೋರಿಸ್ತಾ ಇದ್ದೇನೆ. ತುಂಬ ಅಂತಂದರೆ ಸ್ಕಿನ್ ನಿಮಗೆ ಸಾಫ್ಟ್ ಆದಾಗ ಅನಿಸುತ್ತೆ, ಮತ್ತು ಆ ಹೊಸ ಗ್ಲೋ ಬಂದಾಗ ಅನಿಸುತ್ತೆ, ಸ್ಕಿನ್ ಸ್ವಲ್ಪ ಬೆಳ್ಳಗಾದಾಗೆ ಕೂಡ ಅನಿಸುತ್ತೆ. ಇದರಿಂದ ಏನೂ ಸೈಡ್ ಎಫೆಕ್ಟ್ ಇಲ್ಲ. ಆಮೇಲೆ ಇನ್ನೊಂದು ಏನು ಅಂತಂದರೆ ದಿನ ಮಾಡುವಂಥ ಅವಶ್ಯಕತೆ ಇಲ್ಲ.
ವಾರಕ್ಕೊಂದು 2 ಸರಿ ಮಾಡಿದ್ರಿ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಇವಾಗ ಬಿಸಿಲು ಜಾಸ್ತಿ ಇದೆ, ಫಂಕ್ಷನ್ಗಳು ಜಾಸ್ತಿ ಇದೆ, ಹೊರಗಡೆ ಹೋಗುವಾಗ ತುಂಬ ಕೇರ್ಫುಲ್ ಆಗಿರಿ. ಮುಖನ ಡೈರೆಕ್ಟಾಗಿ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಬೇಡಿ. ಒಳ್ಳೆ ಸನ್ಸ್ಕ್ರೀನ್ ಲೋಷನ್ ಹಚ್ಚಿ ಚೆನ್ನಾಗಿ ನೀರು ಕುಡೀರಿ. ಮುಖನ ಆದಷ್ಟು ಕವರ್ ಮಾಡಿಕೊಂಡು ಓಡಾಡಿ. ಅಂದರೆ ತಲೆ ಮೇಲೆ ಯಾವುದಾದ್ರೂ ಒಂದು ಶಾಲ್ ಇರ್ಬೋದು ಅಥವಾ ಕ್ಯಾಪನ್ನು ಹಾಕ್ಕೊಂಡು ಮುಖದ ಮೇಲೆ ಸನ್ಲೈಟ್ ಬೀಳೋದಾಗಿ ನೋಡ್ಕೊಳ್ಳಿ. ಹಾಗೆಯೇ ನೀವು ಕ್ರೀಮ್ ಯೂಸ್ ಮಾಡುವಾಗ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು, ಅಂದರೆ ಎಲ್ಲ ಕ್ರೀಮನ್ನು ಹಚ್ಚೋದಕ್ಕೆ ಹೋಗಬೇಡಿ, ನೋಡಿಕೊಂಡು ಕನ್ಸಲ್ಟ್ ಮಾಡಿಕೊಂಡು ಒಳ್ಳೆ ರೀತಿಯ ಕ್ರೀಮನ್ನು ಹಚ್ಕೊಳ್ಳಿ. ನಿಮ್ಮ ಸೌಂದರ್ಯನ ಕಾಪಾಡ್ಕೊಳ್ಳಿ. ಚೆನ್ನಾಗಿರಿ. ಥ್ಯಾಂಕ್ಸ್ ಎಲ್ರಿಗೂ.